ನೆಲ್ಲಿದಡಿ ಗುತ್ತು. ಈ ಗುತ್ತಿನ ವಿಚಾರಕ್ಕೆ ಬಂದ್ರೆ ಅದೊಂದು ಬಂಡವಾಳ ಶಾಹಿಗಳ ವಿರುದ್ಧದ ಸಂಘರ್ಷದ ಕತೆ ಕೂಡ ತೆರೆದುಕೊಳ್ಳುತ್ತೆ. 2006ರಿಂದ ಆರಂಭವಾದ ಈ ಸಂಘರ್ಷ 2012ರಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿತಾದರೂ 2016ರಲ್ಲಿ ಒಂದು ಹಂತದ ಜಯ ಈ ಗುತ್ತಿಗೆ ಸಿಕ್ಕಿತು. ಅದಕ್ಕೆ ಕಾರಣವಾಗಿತ್ತು ಇಲ್ಲಿನ ಕಾಂತೇರಿ ಜುಮಾದಿ ದೈವ. ಮಕ್ಕಳನ್ನೆಲ್ಲ ಹೇಳದು ಅದಕ್ಕೆ ಹಾಕಿ ನಮ್ಮನ್ನೆಲ್ಲ ದೂಡಿದರು ನೋಡಿ, ಬಟ್ಟೆ ಎಲ್ಲ ಹರಿದು ಹಾಕಿದರು. ಎಲ್ಲರ ನಮ್ಮಂತ ದೇವರಂತ ನಮ್ಮ ಚೌಟರೆಂದರೆ ನಮಗೆ ದೇವರ ಸಮಾನ. ಅವರನ್ನು ಕೆಪ್ಪೆಗೆ ಹೊಡೆದು ಅವರ ಬಟ್ಟೆಯನ್ನು ಹರಿದು ಹಾಕಿದರು. ಇದೊಂದು ಮನಕಲಕುವ ದೃಶ್ಯ. ತುಳುನಾಡಿನ ದೈವಗಳನ್ನ ನಂಬುವ ಪ್ರತಿಯೊಬ್ಬರಲ್ಲೂ ರೋಷದ ಕಿಡಿ ಹತ್ತಿಸದೇ ಇರಲಾರದು. ಬಂಡವಾಳಶಾಹಿ ವ್ಯವಸ್ಥೆಯ ದಬ್ಬಾಳಿಕೆಗೆ ಸಾಕ್ಷಿಯಾಗಿರುವ ಈ ಘಟನೆ ನಡೆದು ಸರಿಸುಮಾರು 13 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಈಗ ಇದನ್ನ ಮತ್ತೆ ನೆನಪಿಸಿಕೊಳ್ಳಲೇಬೇಕಾಗಿದ್ದು ತುಳುನಾಡಿನ ಪ್ರತಿಯೊಬ್ಬರೂ ಈ ಕುಟುಂಬದ ಜೊತೆ ನಿಲ್ಲಬೇಕಾಗಿದೆ. ಯಾಕಂದ್ರೆ ಬಜ್ಪೆಯ ನೆಲ್ಲಿದಡಿ ಗುತ್ತಿನ ಮನೆಯವರು ಅಂದು ಈ ಸಂಕಷ್ಟ ಅನುಭವಿಸಿದ್ದು ಹಣಕ್ಕಾಗಲಿ ತಮ್ಮ ಜಮೀನು ಉಳಿಸಿಕೊಳ್ಳಲಾಗಲಿ ಆಗಿರಲಿಲ್ಲ. ಬದಲಾಗಿ ನಮ್ಮ ಹಿರಿಯರು ತಲತಲಾಂತರದಿಂದ ನಂಬಿಕೊಂಡು ಬಂದ ದೈವದ ಸೇವೆ ನಿಲ್ಲಬಾರದು ಎಂಬ ಒಂದೇ ಕಾರಣಕ್ಕೆ ಇನ್ನಿಲ್ಲದ ಸಂಕಷ್ಟ ಅನುಭವಿಸಿದ್ದರು. ಗೂಂಡಾಪಡೆಯ ನೆರವಿನಿಂದ ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು ನಡೆಸಿದ ದೌರ್ಜನ್ಯದ ನಡುವೆಯೂ ಹೋರಾಟ ನಡೆಸಿ ತಾವು ನಂಬಿದ್ದ ಕಾಂತೇರಿ ಜುಮಾದಿ ಬಂಟ ದೈವಗಳನ್ನ ಉಳಿಸಿಕೊಂಡಿದ್ದರು. केबिड पिंटा तेरे ना केबिड मुकुता दे तेरा कुल पूरा पिंटा दागोंदी तेरे ना पूरा मात्र जो पूरा दागोंदी तेरे ना डोटा पाक पूरा केप्ता दे दागोंदी तेरे पूरा सनग आगोंदी तेरे पूरा सनग आगोंदी तेरे मानम न बंगा तारे लाई कुलो ನಮ್ಮ ಹೆಂಡತಿಗೆ ಅಲ್ಲದೆ ಮಕ್ಕಳೆಲ್ಲರಿಗೂ ಹೆಂಗಸರಿಗೆ ಹೊಡೆದು ತುಂಬಾ ಅನ್ಯಾಯ ಮಾಡಿದ್ದಾರೆ. ನಮ್ಮ ಕೃಷಿ ನಮಗೆ ಯಾವುದೇ ಇಲ್ಲದ ಹಾಗೆ ಮಾಡಿದ್ದಾರೆ. ಅವರು ನಮಗೆ ಜೀವಿಸಲಿಕ್ಕೆ ಕಷ್ಟ ಆಗಿದೆ. ಏನು ಮಾಡುದು ಯಾರು ನಮ್ಮನ್ನು ಕೇಳುವುದಿಲ್ಲ. ಮಂಗಳೂರು ವಿಶೇಷ ಆರ್ಥಿಕ ವಲಯ ಸ್ಥಾಪನೆಗಾಗಿ ಬಜ್ಪೆ, ಪೆರ್ಮುದೆ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ 3000 ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ. ಇದರಲ್ಲಿ ಕೃಷಿ ಭೂಮಿಯ ಜೊತೆಗೆ ದೇವಸ್ಥಾನಗಳು, ದೈವಸ್ಥಾನಗಳು, ಮಸೀದಿ, ಚರ್ಚ್ ಎಲ್ಲವೂ ನೆಲಸಮವಾಗಿ ಹೋಗಿತ್ತು. ಆದರೆ ನೆಲ್ಲಿದಡಿ ಗುತ್ತಿನ ಮನೆಯವರು ನಡೆಸಿದ ಹೋರಾಟದ ಫಲವಾಗಿ ಕಾಂತೇರಿ ಜುಮಾದಿ ಬಂಟ ದೈವಗಳನ್ನ ಮುಟ್ಟಲು ಬಂಡವಾಳಶಾಹಿಗಳಿಗೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ 2016ರಲ್ಲಿ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಮಾತುಕತೆ ನಡೆದು ದೈವಕ್ಕೆ ತಿಂಗಳ ಸಂಕ್ರಮಣ ಪೂಜೆ ಹಾಗೂ ವಾರ್ಷಿಕ ನೇಮಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಕಳೆದ 9 ವರ್ಷಗಳಿಂದ ನಿರಾತಂಕವಾಗಿದ್ದ ದೈವದ ಸೇವೆಗೆ ಈಗ ಮತ್ತೆ ಅಡ್ಡಿ ಎದುರಾಗಿದೆ. ಕೆಲ ಸಮಯದಿಂದ ಇದು ನಡೀತಾ ಇದ್ದು ಈ ವಿಚಾರದಲ್ಲಿ ದೈವದ ಮುಂದೆ ಪ್ರಾರ್ಥನೆ ಕೂಡ ಮಾಡಲಾಗಿತ್ತು. ಏನನ್ನು ತೋಳರ ಎರೆಗಳಾವ ಏನನ್ನು ತೋಳರ ಎರೆಗಳಾವ ಯಾವ ರೂಪಡು ಬರುವೆ ಒಂದು ಲೆಕ್ಕಾಚಾರ ಆಟಲ್ಲ ಉಂಡ ಇನಿ ಮುಟ್ಟ ಇಚ್ಚಿ ಜತ್ತೆ ಪಿದಾಟ ಕೋಪಿನ ನಿಮಿತ್ತ ಮಾತ್ರ ಆರಾಳ ಬಾರಾಳ ಯಾನ್ ಎನ್ನ ಬಂಟೆ ಈ ಮನ್ನಡು ಉಲ್ಲಂದಾಂಡ ಈಗಲ್ಲ ಕೈಟ್ ಮಲ್ಪಾಯ್ತಿಂದಾಂಡ ಯಾನ್ ಕಾಂತೆ ನಿಮ್ಮ ಏರು ದೇವರು ಏರು ದೈವವನ್ನು ಲೆಕ್ಕಾಚಾರ ಇಂತಾದ ನೋಟಿ ಈ ಮನ್ನಡು ಹೆಂಗ್ ಸಾಧ್ಯತಾ ಅಂತ ಕೂತು ಜನ ಗೋಚಾರ ಸಮಯ ಸಂದರ್ಭ ಪ್ರಕಾರ ನಿಕುಲ್ಡು ಇಂತ ಆದಿ ನೋಟು ಪುಂಡಿ ಬಿಡ್ತಾರೆ. ನಿಕುಲು ಪುಂಡಿ ಗಟ್ಟಿ ಪತದ ಜರ ಇದ ಮುಟ್ಟ ನನ್ನ ದುಂಬುಗಂಡ ಪುಟ್ನಿ ಪತೊಂದು ಪೋಲಿ ಸಮಯ ಸಂದರ್ಭ ಪ್ರಕಾರ ಒಂದು ಎಂಕ್ಲೆಗತ್ತು ಜುಮಾದಿಗ ಆಪ್ನ ಕಾರ್ಯರೂಪ ನೆನವರಿಗೆ ಮಲ್ತು ಪೋಲಿ ಆತ್ಮದಲ್ಲೇ ಮಾತ್ಮನ ಪಕ್ಕು ಅದು ಮಾಯಾನು ಉಲ್ಲಂದ ಅಂಡ ಸಮಯ ಸಂದರ್ಭ ಪ್ರಕಾರ ನಿಕುಲು ಪಾಡ್ನಲ್ಪ 4-5 ಅಲ್ಪ ನಿಕಲ 4-5 ವರ್ಷಕ್ಕೂ ಬಿಲೆ ತಿಕ್ಕಿಜಿಂದ ಅಂಡ ಮರ್ಯಾದೆ ಬರುವಲ್ಪ. ಇದು ಕಾಂತೇರಿ ಜುಮಾದಿ ದೈವ ಕೊಟ್ಟ ನುಡಿಯಾಗಿದ್ದು ದೈವದ ನುಡಿಯಂತೆ ನೆಲ್ಲಿದಡಿ ಗುತ್ತಿನ ಚೌಟರ ಕೈ ಬಲಪಡಿಸಲು ತುಳುನಾಡ ಜನರು ಒಗ್ಗಟ್ಟಾಗಬೇಕಾಗಿದೆ. ಗಡಿ ಹಿಡಿದವರಾದ ಚೌಟರು ದೈವ ಬಿಟ್ಟು ತಾನಿಲ್ಲ ಅಂತ ಇದುವರೆಗೂ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಚೌಟರ ಬೆನ್ನಿಗೆ ನಿಂತ ದೈವ ತನ್ನ ಕಾಣಿಕದ ಶಕ್ತಿಯಿಂದಲೇ ಇದುವರೆಗೂ ಸೇವೆಯನ್ನು ಪಡೆಯುತ್ತಲೇ ಬಂದಿದೆ.
ಆದ್ರೆ ಇದೀಗ ಎಲ್ಲಿಂದಲೋ ಬಂದವರು ತುಳುನಾಡಿನ ಅಸ್ಮಿತೆಗೆ ಕೊಡಲಿಡುವ ಪ್ರಯತ್ನ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂಸದರು ಇದಕ್ಕೊಂದು ಪರಿಹಾರ ಕಾಣಿಸಲು ಮುಂದಾಗಬೇಕಾಗಿದೆ. ಹಾಗೊಂದು ವೇಳೆ ಮಣಿಯದೇ ಇದ್ರೆ ತುಳುನಾಡಿನ ಶಕ್ತಿ ಏನು ಅಂತ ಈ ಬಂಡವಾಳಶಾಹಿಗಳಿಗೆ ತೋರಿಸಬೇಕಾಗಿದೆ. ಸಂಕ್ರಮಣ ಪೂಜೆಗೆ ಅಡ್ಡಿ ಮಾಡಿದ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ನೆಲ್ಲಿದಡಿ ಗುತ್ತಿನ ಚೌಟರ ಕುಟುಂಬಕ್ಕೆ ಈಗಾಗಲೇ ಜನಬೆಂಬಲ ವ್ಯಕ್ತವಾಗಿದೆ. ತುಳುನಾಡಿನ ಶಕ್ತಿ ಏನು ಅಂತ ತೋರಿಸಲು MSEZ ಗೇಟ್ ಮುಂದೆ ಪ್ರತಿಭಟನೆಗೆ ಸಿದ್ಧತೆ ನಡೆಸಲಾಗಿದೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸುವ ಮೂಲಕ ನಮ್ಮ ತುಳುನಾಡಿನ ಅಸ್ಮಿತೆಯನ್ನ ಕಾಪಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.